ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜಿನಲ್ಲಿ ನೂತನವಾಗಿ ಉದ್ಘಾಟನೆಗೊಂಡ ಎನ್ಎಸ್ಎಸ್ ಘಟಕ ಶಿವರಾಮ ಕಾರಂತ್ ಭವನದಲ್ಲಿ ಪ್ರಾರಂಭವಾಯಿತು. ಕಾರ್ಯಕ್ರಮವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜಕರಾದ ಡಾ. ನಾಗರತ್ನ ಕೆಎ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಎನ್ಎಸ್ಎಸ್ ಯುವಕರ ಏಕತೆಯನ್ನು ಸಂಕೇತಿಸುತ್ತದೆ, ನಮಗೆ ಸಕಾರಾತ್ಮಕ ಶಕ್ತಿಯನ್ನು ಬೆಳೆಸಲು ಕಲಿಯುತ್ತದೆ ಮತ್ತು ವಿದ್ಯಾರ್ಥಿಗಳನ್ನು ಸಮಾಜದ ಕಡೆಗೆ ಜವಾಬ್ದಾರರನ್ನಾಗಿ ಮಾಡುತ್ತದೆ ಎಂದು ಹೇಳಿದರು. ಮಧ್ಯದಲ್ಲಿ ಧ್ವಜಾರೋಹಣ ಆದರೆ ಯೋಗ ಅಥವಾ ವ್ಯಾಯಾಮ ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಮಾಡಿದರೆ ಮತ್ತೆ ಶ್ರಮದಾನಕ್ಕೆ ನಾವು ಹೋಗ್ತೇವೆ. ಶ್ರಮದಾನ ಹೇಳಿದರೆ ಸರಕಾರಿ ಪ್ರೈಮರಿ ಸ್ಕೂಲ್ ಇರ್ಬೋದು, ಅಲ್ಲಿ ಹೋಗಿ ವಿದ್ಯಾರ್ಥಿಗಳಿಗೆ ಪ್ಲೇಗ್ರೌಂಡ್ ರಿಪೇರಿ ಆಗಿರ್ಬೋದು ಅಥವಾ ಅವರ ಕೊಠಡಿ ನಿರ್ಮಾಣದ ಕೆಲಸ, ರಂಗಮಂದಿರದ ನಿರ್ಮಾಣ, ಹತ್ತಿರದ ಇರುವ ಕಮ್ಯುನಿಟಿಗೆ ಕೆಲವೊಂದು ಸರ್ವಿಸ್ಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಶ್ರಮದಾನ ಬೆಳಗಿನ ಹೊತ್ತು. ಮಧ್ಯಾಹ್ನದ ಮೇಲೆ ಶೈಕ್ಷಣಿಕ ಕಾರ್ಯಕ್ರಮ ನಾವು 1-1.5 ಗಂಟೆ ಇಟ್ಕೊಳ್ತೇವೆ. ಶೈಕ್ಷಣಿಕ ಕಾರ್ಯಕ್ರಮ ನಮ್ಮ ಸ್ವಯಂ ಸೇವಕಿಯರ ಮಾನಸಿಕ ಬೆಳವಣಿಗೆಗೆ ಬೇಕಾಗಿದೆ. ಲಿಂಗ ಸಮಾನತೆ ಬಗ್ಗೆ ಇರ್ಬೋದು, ರಾಷ್ಟ್ರೀಯತೆಯ ಬಗ್ಗೆ ಇರ್ಬೋದು, ರಾಷ್ಟ್ರಧ್ವಜದ ಬಗ್ಗೆ ಇರ್ಬೋದು. ಈಗ ನೀವು ಕೇಳ್ತೀರಿ ಸ್ಕಿಲ್ ಇಂಡಿಯಾ ಅಂತ ಕೇಳ್ತೀರಿ, ಕ್ಲೀನ್ ಇಂಡಿಯಾ, ಇಂಥ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಯಂ ಸೇವಕಿಯರಿಗೆ ನಾವು ಒಂದು ಸಣ್ಣ ವರ್ಕ್ಶಾಪ್. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಎನ್ಎಸ್ಎಸ್ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸಂವಾದ ಸಂಸ್ಥೆಯ ಮಂಗಳೂರು ಕೇಂದ್ರ ಸಂಯೋಜಕಿ ಮಂಜುಳಾ ಸುನೀಲ್ ಅವರು ಮಾತನಾಡಿ, ಕಠಿಣ ಪರಿಶ್ರಮದಿಂದ ಲಾಭ ಪಡೆಯಬಹುದು. ಇದು ಟೀಮ್ ಸ್ಪಿರಿಟ್ನೊಂದಿಗೆ ಟೀಮ್ ವರ್ಕ್ ಆಗಿದೆ. ಇದು ವಿಭಿನ್ನ ಸಂಸ್ಕೃತಿಗಳು ಮತ್ತು ಸಮಾಜದ ನೋವನ್ನು ಸಹ ಅರ್ಥ ಮಾಡಿಕೊಳ್ಳುತ್ತದೆ ಎಂದು ಹೇಳಿದರು. ನಾವು ಏರಿಯಾದಲ್ಲಿ ಕೆಲಸ ಮಾಡ್ತಾ ಇರಬೇಕು. ಸ್ಲಮ್ ಏರಿಯಾದ ಜಾಗ ಆಗಿತ್ತು. ಹಾಸ್ಪಿಟಲ್ನ ಹಿಂದುಗಡೆ ಜಾಗ ಅದು. ಹಾಗಾಗಿ ಅಲ್ಲಿದ್ದ ಎಲ್ಲ ಹೆಚ್ಚಿನ ಮನೆಯವರು ಒಂದು ಡೊಮೆಸ್ಟಿಕ್ ವರ್ಕ್ಗೆ, ಫ್ಲ್ಯಾಟ್ಗಳಲ್ಲಿ ಮನೆ ಕೆಲಸಕ್ಕೆ ಅಥವಾ ಹಾಸ್ಪಿಟ್ಲಲ್ಲೇ ಹೌಸ್ ಕೀಪಿಂಗ್ ಕೆಲಸಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಮೆಂಬರ್ಸ್ಗಳಲ್ಲಿ ಹೆಚ್ಚಿದ್ರು ಆ ಏರಿಯಾದಲ್ಲಿ. ಹಾಗಿರಬೇಕಾದ್ರೆ ನಾವು ಅಲ್ಲಿಯ ಮಕ್ಕಳಿಗೆ ಬೇರೆ ಬೇರೆ ನಮ್ಮ ಬಿಡುವಿನ ವೇಳೆಯಲ್ಲಿ NSSನ ಟಾಸ್ಕ್ ಆಗಿ ಅಲ್ಲಿಯ ಮಕ್ಕಳಿಗೆ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು, ಸೃಜನಾತ್ಮಕ ಪಾಠ, ಹೇಗೆ ಅರ್ಥ ಆಗುವಾಗೆ ಪಾಠ ಮಾಡುವಂಥದ್ದು, ಮಕ್ಕಳ ಹಕ್ಕುಗಳ ಬಗ್ಗೆ ಪಾಠ ಮಾಡುವಂಥದ್ದೆಲ್ಲ ಮಾಡಿದ್ದೆವು. ನಾವು ವಿದ್ಯಾರ್ಥಿಗಳೆಲ್ಲ ಅವರಿಗೆ ಪಾಠ ಮಾಡಿ ಒಂದು ದಿವಸ ನಾವು ಮಕ್ಕಳ ಹಕ್ಕಿನ ಬಗ್ಗೆ ಪಾಠ ಮಾಡಿದ್ದೆವು. ಮಕ್ಕಳ ಹಕ್ಕಿನ ಬಗ್ಗೆ ಪಾಠ ಮಾಡಿ, ಮಕ್ಕಳ ಹಕ್ಕು ಅಂತ ಹೇಳಿದರೆ ಏನೇನು, ಆ 4 ವಿಭಾಗಗಳು ಭಾರಿ ಬೇಕಾದ ಪ್ರಿಪೇರ್ ಎಲ್ಲ ಮಾಡಿಕೊಂಡು ಪಾಠ ಮಾಡಿ ಬಂದ್ವಿ. ಅದರಲ್ಲಿ ನಾವು ಮಾತಾಡ್ತಾ ಮಕ್ಕಳ ಹಕ್ಕಿನ ಬಗ್ಗೆ ಮಾತಾಡ್ತಾ ಹೇಳಿ ಬಂದಿದ್ದೆವು. ಮಕ್ಕಳು ಅಂತ ಹೇಳಿದರೆ ನಿಮಗೆ ಉತ್ತಮ ಪರಿಸರದಲ್ಲಿ ಬದುಕುವಂತಹ ಕಾಲೇಜಿನ ಪ್ರಾಂಶುಪಾಲರಾದ ಡಾ. ಸುಭಾಷಿಣಿ ಶ್ರೀವತ್ಸರ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಎನ್ಎಸ್ಎಸ್ ಸಮಾಜವನ್ನು ಸುಧಾರಿಸುತ್ತದೆ, ಶ್ರೀಮಂತಗೊಳಿಸುತ್ತದೆ ಮತ್ತು ಶಿಸ್ತೀಯವನ್ನಾಗಿರಿಸುತ್ತದೆ ಎಂದು ಹೇಳಿದರು. ಎಂಬಿಎ ಮತ್ತು ಎಂಕಾಂನ ಸಂಯೋಜಕರಾದ ಡಾ. ಜಗದೀಶ್ ಮತ್ತು ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಡಾ. ರತಿ, ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿ ನಾಯಕರಾದ ಬಿಎಯ ಜಿತೇಶ್ ಮತ್ತು ಬಿಕಾಂನ ರೂಪಾ ಕಾಮ್ರೇಕರ್ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಕಾರ್ಯಕ್ರಮದಲ್ಲಿ ಎನ್ಎಸ್ಎಸ್ ಸ್ವಯಂ ಸೇವಕರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸ್ವಯಂ ಸೇವಕಿ ಸುಷ್ಮಿತಾ ಕಾರ್ಯಕ್ರಮ ನಿರ್ವಹಿಸಿದರು. ಅತಿಥಿಗಳನ್ನು ಸುಜಲ್ ಪರಿಚಯಿಸಿದರು ಮತ್ತು ಸ್ವಾಗತಿಸಿದರು. ಗಣೇಶ್ ಪ್ರಾರ್ಥನೆಗೈದರು. ಜಸ್ವಿನ್ ಸ್ಟಾಲಿನ್ ಧನ್ಯವಾದ ಅರ್ಪಿಸಿದರು. ವಿದ್ಯಾರ್ಥಿಗಳಿಂದ ಕಿರು ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಿತು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.